ಕೇರಳದಲ್ಲಿ ಇದೀಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಬ್ಬರ. 2025ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಡಿಸೆಂಬರ್ 9 ಮತ್ತು 11 ರಂದು 2 ಹಂತಗಳಲ್ಲಿ ನಡೆಯಲಿದ್ದು, ಎಣಿಕೆ ಡಿಸೆಂಬರ್ 13 ರಂದು ನಡೆಯಲಿದೆ. ಮೊದಲ ಹಂತವು ತಿರುವನಂತಪುರಂ, ಕೊಲ್ಲಂ, ಪತ್ತನಂತಿಟ್ಟ, ಕೊಟ್ಟಾಯಂ, ಇಡುಕ್ಕಿ, ಅಲಪ್ಪುಳ ಮತ್ತು ಎರ್ನಾಕುಳಂ ಜಿಲ್ಲೆಗಳನ್ನು ಒಳಗೊಂಡಿದೆ. ಎರಡನೇ ಹಂತದಲ್ಲಿ ತ್ರಿಶೂರ್, ಪಾಲಕ್ಕಾಡ್, ಮಲಪ್ಪುರಂ, ಕೋಳಿಕೋಡ್, ವಯನಾಡ್, ಕಣ್ಣೂರು ಮತ್ತು ಕಾಸರಗೋಡುಗಳಲ್ಲಿ ಮತದಾನ ನಡೆಯಲಿದೆ. ಈ ನಡುವೆ ಕೇರಳದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿ ಸೋನಿಯಾ ಗಾಂಧಿ ಅವರನ್ನು ಕಣಕ್ಕಿಳಿಸಿದೆ. ನೀವು ಸರಿಯಾಗಿಯೇ ಓದಿದ್ದೀರಿ. ಆದರೆ ವಿಷಯ ಮಾತ್ರ ಬೇರೆ ಇದೆ. ಮುನ್ನಾರ್ ಪಂಚಾಯತ್ನ ನಲ್ಲತನ್ನಿಯಿಂದ ಸೋನಿಯಾ ಗಾಂಧಿ ಸ್ಪರ್ಧಿಸುತ್ತಿದ್ದಾರೆ. ಹೆಸರಿಗೆ ಕಾಂಗ್ರೆಸ್ ಆಗಿದ್ದರೂ ಮುನ್ನಾರ್ನಲ್ಲಿ ಸೋನಿಯಾ ಗಾಂಧಿ ಬಿಜೆಪಿ ಸದಸ್ಯೆ. ನಲ್ಲತನ್ನಿ ಮುನ್ನಾರ್ ಪಂಚಾಯತ್ನ ವಾರ್ಡ್ 16. ಇಲ್ಲಿ ಸೋನಿಯಾ ಗಾಂಧಿ ಅವರ ಎದುರಾಳಿಗಳೆಂದರೆ ಕಾಂಗ್ರೆಸ್ನ ಮಂಜುಳಾ ರಮೇಶ್ ಮತ್ತು ಎಲ್ಡಿಎಫ್ನ ವಳರಮತಿ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿಯವರ ಹೆಸರಿನಿಂದಲೇ ಹುಟ್ಟಿರುವ ಸೋನಿಯಾ, ಸ್ಥಳೀಯ ಕಾರ್ಮಿಕ ಮತ್ತು ಕಾಂಗ್ರೆಸ್ ನಾಯಕ ದಿವಂಗತ ದೂರ್ ರಾಜ್ ಅವರ ಪುತ್ರಿ. ಕಾಂಗ್ರೆಸ್ ಮೇಲಿನ ಪ್ರೀತಿಗೆ ತನ್ನ ಮಗಳಿಗೆ ಸೋನಿಯಾ ಗಾಂಧಿ ಅಂತ ಹೆಸರಿಟ್ಟಿದ್ದರು. ಸೋನಿಯಾ ಅವರ ವಿವಾಹವು ಸುಭಾಷ್ ಎನ್ನುವವರ ಜೊತೆ ನಡೆದಿದ್ದು, ಸುಭಾಷ್ ಬಿಜೆಪಿಯ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದು, ಒಳ್ ಮುನ್ನಾರ್ ಮುಲಕ್ಕಾಡ್ನಿಂದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು. ಕಾಲಾನಂತರದಲ್ಲಿ ಸೋನಿಯಾ ಕೂಡ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದರು. ಇದೀಗ ತಮ್ಮ ಮೊದಲ ಪ್ರಮುಖ ಚುನಾವಣಾ ಎದುರಿಸುತ್ತಿದ್ದಾರೆ. ಸೋನಿಯಾ ಗಾಂಧಿ ಕಮಲದ ಚಿಹ್ನೆಯಡಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದು ಮೊದಲಿಗೆ ವಿಚಿತ್ರವೆನಿಸಬಹುದು. ಸೋನಿಯಾ ಗಾಂಧಿಯವರ ಹೆಸರು ಬಿಜೆಪಿಗೆ ಸಹಾಯ ಮಾಡುತ್ತದೆಯೇ ಅಥವಾ ಮತದಾರರನ್ನು ಗೊಂದಲಗೊಳಿಸುತ್ತದೆಯೇ ಎಂಬುದನ್ನು ಕಾದು ನೋಡಬೇಕು.